ಹೊಸ ಧಾನ್ಯಗಳನ್ನ ಫಲವಸ್ತುಗಳನ್ನ ಹಸಿರು ಹೊರೆಯನ್ನ ಅಲಂಕೃತಗೊಂಡಂತ ವಾಹನದಲ್ಲಿ ಇರಿಸಿಕೊಂಡು ಅತ್ಯಂತ ವೈಭವದಿಂದ ದೇವಳಕ್ಕೆ ಸಾನ್ನಿಧ್ಯಕ್ಕೆ ಕೊಂಡೊಯ್ಯತಕ್ಕಂಥ ಕಾರ್ಯಕ್ರಮ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮ. ಕೊಳಲಗಿರಿಯ ಹೃದಯ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಆಗಿರ್ತಕ್ಕಂಥ ಈ ನಾಡು ಕಂಡ ಓರ್ವ ದಕ್ಷ ಪೊಲೀಸ್ ಅಧಿಕಾರಿಯವರಾದಂಥ ಹರಿರಾಮ್ ಶಂಕರ್ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವರಿದ್ದಾರೆ. ಅವರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಡೈರೆಕ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಂಗಳೂರಿನ ಬಿ ಸದಾಶಿವ ಪ್ರಭು ಎಳ್ಳಾರೆ IAS ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಉಡುಪಿ ಜಿಲ್ಲೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಅವರಾದಂಥ ಸನ್ಮಾನ್ಯ ಶ್ರೀಕಾಂತ್ ನಾಯ್ಕರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವ ಆದರಗಳಿಂದ ಬರಮಾಡಿಕೊಂಡು ಪ್ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಅವರ ಜೊತೆಯಲ್ಲಿ ಉಡುಪಿಯ ಪ್ರಸಿದ್ಧ ಉಜ್ವಲ್ ಡೆವಲಪರ್ಸ್ನ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಅಜಯ್ ಪಿ ಶೆಟ್ಟಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ವಹಿಸಿಕೊಂಡಿದ್ದೇವೆ. ಹಾಗೆ ಉಪ್ಪೂರು ಗ್ರಾಮ ಪಂಚಾಯತಿನ ಕಂದಾಯ ಅಧಿಕಾರಿ ಸನ್ಮಾನ್ಯ ಪ್ರಮೋದ್ ಕುಮಾರ್ ಅವರು, ಉಪ್ಪೂರು ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದಂತಹ ಆದರ್ಶ ಶೆಟ್ಟಿ, ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ತೆಂಕಬೆಟ್ಟು ಉಪ್ಪೂರಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಸುನಿಲ್ ಶೆಟ್ಟಿ ಉಪ್ಪೂರು ದೊಡ್ಡಮನೆ, ಸಿದ್ಧಿವಿನಾಯಕ ದೇವಸ್ಥಾನ ತೆಂಕಬೆಟ್ಟು ಉಪ್ಪೂರು ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರಶಾಂತ್ ಸುವರ್ಣರವರು, ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಮಹೇಶ್ ಕೋಟ್ಯಾನ್ರವರು, ಮಣಿಪಾಲ ಯೂನಿವರ್ಸಿಟಿಯ ಎಸ್ಟೇಟ್ ಆಫೀಸರ್ ಅವರಾದಂಥ ಸನ್ಮಾನ್ಯ ಬಾಲಕೃಷ್ಣ ಪ್ರಭು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುಭ ಕಾಲ, ಶುಭಗಳಿಗೆ, ಶುಭ ಮುಹೂರ್ತ, ಶುಭ ಕರ್ಣದಲ್ಲಿ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಕೊಳಲಗಿರಿಯ 3 ರಸ್ತೆ ಜೋಡಿಸಿಕೊಳ್ಳುವಂತ ಈ ಒಂದು ತ್ರಿವೇಣಿ ಸಂಗಮ ಎಂದರೂ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಮ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ಈ ಒಂದು ಮೆರವಣಿಗೆಗೆ ವಿದ್ಯುಕ್ತವಾದಂತಹ ಚಾಲನೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವನ್ನು ಕಂಡುಕೊಳ್ಳಿಕ್ಕಿದೆ. ಬಂಧುಗಳೇ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ನ ಮಾಧ್ಯಮದವರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಳ್ತಾ ಇದ್ದೇವೆ. ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಗುರುರಾಜ್ ಭಟ್ ಕೊಳಲಗಿರಿ ಇವರ ಪರವಾಗಿ, ಅದೇ ರೀತಿ ಗೌರವ ಅಧ್ಯಕ್ಷರು ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತ ನಮ್ಮ ಉಡುಪಿ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರರಲ್ಲಿ ಓರ್ವರಾದಂಥ ಸನ್ಮಾನ್ಯ ಸತೀಶ್ ಪೂಜಾರಿ ಕೇಳಿಂಜಿ ಅವರ ಪರವಾಗಿ, ಪ್ರಧಾನ ಅರ್ಚಕರಾದಂತಹ ಸನ್ಮಾನ್ಯ ಲಕ್ಷ್ಮೀಶ್ ಭಟ್ರವರ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. ಅತ್ಯಂತ ವೈಭವದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮ ಸರಿಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಣಿಪಾಲಕ್ಕೆ ಶಿಮ್ರಾ ಎನ್ನುವಂತ ಆ ಭಾಗದಲ್ಲಿ ಮೈಚಾಚಿಕೊಂಡಿರುವಂತ ಪರಾರಿ ಎನ್ನುವಂತ ಆ ಒಂದು ಜನವಸತಿ ಪ್ರದೇಶದಲ್ಲಿ ಗತಕಾಲದ ಅನಾದಿ ಕಾಲದ ಇತಿಹಾಸವನ್ನು ಹೊಂದಿಕೊಂಡು ಬಂದಿರುವಂತ ಬಹಳಷ್ಟು ಆ ಭಾಗದ ಭಕ್ತಾದಿಗಳು ಆರಾಧಿಸಿಕೊಂಡು ಬಂದಿರುವಂತ ಗ್ರಾಮ ದೈವ ಎಂದೆನಿಸಿಕೊಂಡಿರುವಂತ ಜನ ಜಾನುವಾರುಗಳ ರಕ್ಷಣೆಗೆ ಕಾಯಕನಾಗಿ ನಿಂತಿರುವಂತ ಕಾವಲುಗಾರನಾಗಿ ನಿಂತಿರುವಂತ ಶ್ರೀ ಬೊಬ್ಬರಿಯ ದೈವಸ್ಥಾನ ಪರಾರಿ ಉಪ್ಪೂರು ಗ್ರಾಮ ಸಪರಿವಾರ ಸಹಿತ ಬೊಬ್ಬರಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಅಂಗದ ಕಾರ್ಯಕ್ರಮದ ಅಂಗವಾಗಿ ಭಕ್ತಾದಿಗಳು ಕೂಡ ಮಾಡಿದಂತ ಹಸಿರು ಹೊರೆಯನ್ನ ಅಲಂಕೃತಗೊಂಡಂತ ವಾಹನದಲ್ಲಿ ಇರಿಸಿಕೊಂಡು ಅತ್ಯಂತ ವೈಭವದಿಂದ ಸಾನ್ನಿಧ್ಯಕ್ಕೆ ಕೊಂಡೊಯ್ಯತಕ್ಕಂಥ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯ ರೂಪದಲ್ಲಿ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ. 4/2/2026 ದೈವಗಳ ಅಧಿವಾಸ ಪ್ರಕ್ರಿಯೆಗಳು ಮತ್ತು 24/2/26
ದೈವದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ 12:30ರಿಂದ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಲಿಕ್ಕಿದ್ದು, ಅದೇ ದಿನ ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ರಾತ್ರಿ 9:30ರಿಂದ ನಂದಿಗೋಣ ನೀಚ ಸಹಿತ ಬೊಬ್ಬರಿಯ ದೈವದ ಸಿರಿಸಿಂಗಾರ ಧರ್ಮ ಕೋಲೋತ್ಸವ ಕಾರ್ಯಕ್ರಮ ಜರುಗಲಿಕ್ಕಿದೆ. ಬಂಧುಗಳೇ, ದಯವಿಟ್ಟು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ದೈವ ಎಂದೆನಿಸಿಕೊಂಡಿರುವಂತಹ ಬೊಬ್ಬರಿಯ ದೈವದ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತ ಮಹಾಶಯರನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿವಿಧ ಕಲಾ ತಂಡಗಳ ಮೇಳೈಕೆಯೊಂದಿಗೆ, ವಿವಿಧ ಟ್ಯಾಬ್ಲೋಗಳ ಇರುವಿಕೆಯೊಂದಿಗೆ ಅತ್ಯಂತ ವೈಭವದ ಒಂದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಈ ಭಾಗದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿದ್ಯುಕ್ತವಾದಂತಹ ಚಾಲನೆಯನ್ನು ಕಂಡುಕೊಳ್ಳಿಕ್ಕಿದೆ. ಇಲ್ಲಿಂದ ನಾವು ತಂಪದ ಕುಬೇರಿ ಭಾಗಕ್ಕೆ ತೆರಳಿಕೊಂಡು ಅಲ್ಲಿ ತಿರುವನ್ನು ಪಡೆದುಕೊಂಡು ನಂತರ ಸಾನ್ನಿಧ್ಯಕ್ಕೆ ತೆರಳತಕ್ಕಂಥ ಕಾರ್ಯಕ್ರಮ. ಒಂದು 3-3.5 ಕಿಲೋಮೀಟರ್ ಅಂತರದಲ್ಲಿರುವಂತಹ ನಮ್ಮ ಬೊಬ್ಬರಿಯ ದೇವಸ್ಥಾನ ಪರಾರಿ ಸ್ವರ್ಣ ನದಿಯ ತಟದಲ್ಲಿ ಬಹಳಷ್ಟು ವರ್ಷಗಳಿಂದ ಪೂಜೆ ಪುನಸ್ಕಾರವನ್ನ ಪಡೆದುಕೊಂಡು ಬಂದಿರುವಂತ ಗ್ರಾಮದ ಕಾವಲುಗಾರ ದೈವ ಎಂದೆನಿಸಿಕೊಂಡಿರುವಂತ ತುಳುನಾಡಿನ ಪಂಚವರ್ಣದ ಪುಣ್ಯಭೂಮಿಯಲ್ಲಿ ಅತಿ ಪ್ರಭಾವಿ ಶಕ್ತಿಶಾಲಿ ದೈವಗಳಲ್ಲಿ ಒಂದಾದಂತ ಶ್ರೀ ಬರ್ಬರಿಕ ದೈವಸ್ಥಾನ ಪರಾರಿ ಉಪ್ಪೂರು ಗ್ರಾಮ ಸಾನ್ನಿಧ್ಯವನ್ನ ಭಕ್ತಾದಿಗಳ ಸಹಕಾರದೊಂದಿಗೆ ಸಮಗ್ರ ಜೀರ್ಣೋದ್ಧಾರವನ್ನ ಮಾಡಿಕೊಂಡು ನಾಳೆ ಮತ್ತು ನಾಡಿದ್ದಿನ ದಿನದಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದೊಂದಿಗೆ ಲೋಕಾರ್ಪಣೆಯನ್ನ ಮಾಡಿಕೊಳ್ಳತಕ್ಕಂಥ ಕಾರ್ಯಕ್ರಮ. ಯಾವುದೇ ಒಂದು ಸಾನ್ನಿಧ್ಯ ಆಗಲಿ, ಯಾವುದೇ ಒಂದು ದೇವಸ್ಥಾನಗಳಾಗಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಸಂಪನ್ನಗೊಂಡಂತ ಸಂದರ್ಭದಲ್ಲಿ ಸಹಸ್ರ ಭಕ್ತಾದಿಗಳು ಆ ಒಂದು ಸಾನ್ನಿಧ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಅನ್ನ ಪ್ರಸಾದಕ್ಕಾಗಿ, ದೇವರ ಪೂಜಾ ಕೈಂಕರ್ಯಗಳಿಗಾಗಿ ಒಂದಷ್ಟು ಭಕ್ತಾದಿಗಳು ಕೂಡ ಮಾಡಿದಂತಹ ಹಸಿರು ಹೊರೆಯನ್ನ ಅಲಂಕೃತಗೊಂಡಂತ ವಾಹನದಲ್ಲಿ ಇರಿಸಿಕೊಂಡು ಅತ್ಯಂತ ವೈಭವದ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ದೈವ ಸಾನ್ನಿಧ್ಯಕ್ಕೆ ಕೊಂಡೊಯ್ಯತಕ್ಕಂಥ ಕಾರ್ಯಕ್ರಮ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ. ಇದೀಗ ಕೊಳಲಗಿರಿಯ ಈ ಒಂದು 3 ರಸ್ತೆಗಳು ಜೋಡಿಸುವಂತ ಜೋಡಣೆಯನ್ನು ಕಂಡುಕೊಂಡು ಲಕ್ಷ್ಮೀಶ್ ಭಟ್ರವರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಸರ್ವ ಸದಸ್ಯರುಗಳ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ಸಮಗ್ರ ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ, ಪುನರ್ ಪ್ರತಿಷ್ಠಾದಿ ಕಾರ್ಯಕ್ರಮ, ಅದಲ್ಲದೆ ಮಹಾನ್ನ ಸಂತರ್ಪಣಾ ಕಾರ್ಯಕ್ರಮ, ಸಿರಿಸಿಂಗಾರ ಕೋಲೋತ್ಸವ ಕಾರ್ಯಕ್ರಮ 2 ದಿನಗಳ ಪರ್ಯಂತ ಸಾನ್ನಿಧ್ಯದಲ್ಲಿ ನಡೆಯಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಉಡುಪಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಆಗಿರುವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುಭ ಕಾಲ, ಶುಭ ಗಳಿಗೆ, ಶುಭ ಲಗ್ನ, ಶುಭ ಸುಮುಹೂರ್ತದಲ್ಲಿ ಆ ಒಂದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನ ನೀಡಿ ಈ ಭಾಗದಿಂದ ಮೆರವಣಿಗೆ ಹೊರಡುವಂಥದ್ದು. ದಂಪದ ಕೊಲ್ಲೂರಿ ಎನ್ನುವಂತಹ ಆ ಒಂದು ಭಾಗದಲ್ಲಿ ತಿರುವನ್ನ ಪಡೆದುಕೊಂಡು ತದನಂತರ ನಬ್ಬಿ ಮೆರವಣಿಗೆ ಎನ್ನುವಂಥದ್ದು ಚಾಲನೆಯನ್ನ ನೀಡಲಿರುವಂತ ಈ ನಾಡಿನ ಓರ್ವ ದಕ್ಷ ಪೊಲೀಸ್ ಅಧಿಕಾರಿಗಳು, ಉಡುಪಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಹರಿರಾಮ್ ಶಂಕರ್ ಸರ್ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಂದು ಪೊಲೀಸ್ ಅಧೀಕ್ಷಕರ ಮುಖ್ಯವಾಗಿ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯನ್ನ ಉದ್ಘಾಟನೆಯನ್ನ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡಗಳು ತಮ್ಮ ತಮ್ಮ ಸಿದ್ಧತೆಗಳನ್ನ ನಾವು ಬೀಳ್ಕೊಳ್ಬೇಕಾಗಿದೆ. ದಯವಿಟ್ಟು ತಮ್ಮ ತಮ್ಮ ತಂಡಗಳು ಆ ಭಾಗದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ಳುತ್ತಾ
ಸನ್ಮಾನ್ಯ ಹರಿರಾಮ್ ಶಂಕರ್ ಸರ್ ಅವರ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ನಾವುಗಳು ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಕಾಂತ್ ನಾಯ್ಕರವರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಉಡುಪಿ ಜಿಲ್ಲೆ, ಇವರನ್ನ ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಉಪ್ಪೂರು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸನ್ಮಾನ್ಯ ಆದರ್ಶ ಶೆಟ್ಟಿಯವರನ್ನ, ಹಾಗೆ ಉಡುಪಿಯ ಪ್ರಸಿದ್ಧ ಉಜ್ವಲ್ ಗ್ರೂಪ್ಸ್ನ ಆಡಳಿತ ನಿರ್ದೇಶಕರಾದಂತಹ ಸನ್ಮಾನ್ಯ ಅಜಯ್ ಪಿ ಶೆಟ್ಟಿ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಮಣಿಪಾಲ ಮಾಹೆ ಯೂನಿವರ್ಸಿಟಿಯ ಎಸ್ಟೇಟ್ ಆಫೀಸರ್ ಅವರಾದಂತಹ ಸನ್ಮಾನ್ಯ ಬಾಲಕೃಷ್ಣ ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆಯ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆ ಸಿದ್ಧಿವಿನಾಯಕ ದೇವಳ ಉಪ್ಪೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಶಾಂತ್ ಸುವರ್ಣ ಮಾಯಾಣಿ ಇವರನ್ನ ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಮಹೇಶ್ ಕೋಟ್ಯಾನ್ ಅವರನ್ನ ಅತ್ಯಂತ ಪ್ರೀತಿ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಗುರುರಾಜ್ ಭಟ್ರವರನ್ನ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಸಾಮಾಜಿಕ ಹೋರಾಟಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಪೂಜಾರಿ ಕೇಳಿಂಜೆ ಇವರನ್ನ, ಪ್ರಧಾನ ಅರ್ಚಕರಾದಂತಹ ಸನ್ಮಾನ್ಯ ಲಕ್ಷ್ಮೀಶ್ ಭಟ್ರವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಾದಗಳಿಂದ ಇದ್ದೇವೆ. ಇದೀಗ ಬಂಧುಗಳೇ, ಭಕ್ತಾಭಿಮಾನಿಗಳೇ, ಈ ಒಂದು ಶ್ರೀ ಬೊಬ್ಬರಿಯ ದೈವ ಸಾನ್ನಿಧ್ಯ ಪರಾರಿ ಉಪ್ಪೂರು ಗ್ರಾಮ ನೂತನ ಸಾನ್ನಿಧ್ಯದ ಲೋಕಾರ್ಪಣೆಯ ಭವ್ಯ ಸಮಾರಂಭ, ದೈವಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವ, ಮಧ್ಯಾಹ್ನ ಮತ್ತು ಸಂಜೆಯ ಹೊತ್ತಿನಲ್ಲಿ ನಡೆಯುವಂತಹ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುತ್ತಲಿನ 10 ಭಕ್ತಾದಿಗಳು ಕೂಡ ಮಾಡಿದಂತ ಕಾರ್ಯಕ್ರಮ ಹಸಿರು ಹೊರೆಗಾಣಿಕೆ ಕಾರ್ಯಕ್ರಮ. ಪಂಚವರ್ಣದ ತುಳುನಾಡಿನ ಪುಣ್ಯಭೂಮಿಯಲ್ಲಿ ಧಾರ್ಮಿಕ ಪರಂಪರೆಯ ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆದರದ ಸ್ವಾಗತ ಸ್ವಾಗತ ಸುಸ್ವಾಗತಗಳು. ಇರಿಸಿಕೊಂಡಂತವರು ಅವರ ಕೋರಿಕೆಯ ಮೇರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹರಿರಾಮ್ ಶಂಕರ್ ಅವರಿಗೆ ಗೌರವ ಅಧ್ಯಕ್ಷರಾದಂಥ ಸತೀಶ್ ಪೂಜಾರಿ ಕೀರ್ತಿಯವರು ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಅವರಾದಂಥವರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿರುವಂತ ಶ್ರೀಕಾಂತ್ ನಾಯ್ಕ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಂಡಿದ್ದೇವೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಗುರುರಾಜ್ ಭಟ್ ಕೊಳಲಗಿರಿ ಇವರು ಅವರಿಗೆ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಜ್ವಲ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಬಹುದೊಡ್ಡ ಉಡುಪಿಯ ಒಂದು ಕನ್ಸ್ಟ್ರಕ್ಷನ್ ಕಂಪನಿ, ಆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಉಜ್ವಲ್ ಗ್ರೂಪ್ಸ್ನ ಆಡಳಿತ ನಿರ್ದೇಶಕರು ಅವರ ಸುಪುತ್ರ, ಆಡಳಿತ ನಿರ್ದೇಶಕರಾದಂತಹ ಪುರುಷೋತ್ತಮ ಪಿ ಶೆಟ್ಟಿಯವರ ಸುಪುತ್ರ, ನಿರ್ದೇಶಕರಾದಂತಹ ಸನ್ಮಾನ್ಯ ಅಜಯ್ ಪಿ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತ. ಪ್ರಧಾನ ಅರ್ಚಕರಾದಂತಹ ಲಕ್ಷ್ಮೀಶ್ ಭಟ್ರವರು ಅವರಿಗೆ ಗೌರವದ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಣಿಪಾಲದ ಮಾಹೆ ವಿಶ್ವವಿದ್ಯಾನಿಲಯದ ಎಸ್ಟೇಟ್ ಆಫೀಸರ್ ಅವರಾದಂಥ ಸನ್ಮಾನ್ಯ ಬಾಲಕೃಷ್ಣ ಪ್ರಭುಗಳು, ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಬಾಲಕೃಷ್ಣ ಪ್ರಭುಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪರಾರಿ ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಗ್ರಾಮದ ಒಡೆಯನಾದಂತಹ ಉಪ್ಪೂರು ಮಹಾತೌಬಾರ ಸಿದ್ಧಿವಿನಾಯಕ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಪ್ರಶಾಂತ್ ಸುವರ್ಣ ಮಾಯಾಣಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಪ್ರೀತಿಯ ಸ್ವಾಗತ. ಶ್ರೀಯುತರಿಗೆ ನಮ್ಮ ಸಮಿತಿಯ ಹಿರಿಯ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮಾರಾಮ್ ಪಾಟೀಲ್ ರವರು ಅವರಿಗೆ ಗೌರವದ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಈ ಭಾಗದ ಯುವಕರ ಕಣ್ಮಣಿ ಎಂದೆನಿಸಿಕೊಂಡಿರುವಂತಹ ಸನ್ಮಾನ್ಯ ಮಹೇಶ್ ಕೋಟ್ಯಾನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ವಹಿಸಿಕೊಂಡಿದ್ದೇವೆ. ಉಪಾಧ್ಯಕ್ಷರಾದಂತಹ ಜ್ಯೋತಿ ಪಾಟೀಲ್ ಅವರು ಅವರಿಗೆ ಗೌರವದ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಈಗ ಏನು ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಕ್ಕೆ ಹೊರಕಾಣಿಕೆ ಚಾಲನೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೊಂದು ಖುಷಿ, ನಾನು ಮೊದಲನೇ ಬಾರಿ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಹಾಗಾಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ಈ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ದೇವರ ಹತ್ರ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇಂದು ಈ ಒಂದು ಬೊಬ್ಬರಿಯ ದೈವ ಸಾನ್ನಿಧ್ಯದ ಹಸಿರು ಹೊರೆಕಾಣಿಕೆ ಮೆರವಣಿಗೆಗೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡಲು ಆಗಮಿಸಿರುವಂಥವರು, ಅದೇ ರೀತಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನು ಆಡಿದಂಥವರು, ಬಹುಶಃ ಬೊಬ್ಬರಿಯನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಬಹುಶಃ ತಾವುಗಳು IG ಆಗಿಯೋ DIG ಆಗಿಯೋ ನಮ್ಮ ಊರಿಗೆ ಬರುವಂತ ಯೋಗ ಭಾಗ್ಯ ತಮ್ಮದಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಸನ್ಮಾನ್ಯ ಹರಿರಾಮ್ ಶಂಕರ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಜಯ್ ಪಿ ಶೆಟ್ಟಿ ಅವರು ಒಂದೆರಡು ಮಾತಿಗಾಗಿ ಸರ್. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಉಪ್ಪೂರು ಸಿದ್ಧಿವಿನಾಯಕ ದೇವರಿಗೆ ನನ್ನ ನಮಸ್ಕಾರ. ಒವೇ ಕಾರ್ಯ ಯಶಸ್ವಿ ಆವಡಾಂಡ ವಿಘ್ನಲ್ಗೆ ಪೋಡಾಂಡ ಗಣಪತಿ ದೇವರ ಕೈಮಿಗಳು ಪಂಪೇರು. ನಾನು ಗಣಪತಿ ದೇವರ ಕೈಮಿಗುವೆ ನಮೈನಿ ಬೊಬ್ಬರಿಯ ದೈವ ಬ್ರಹ್ಮಕಲಶೋತ್ಸವ ಪುನಃ ಪ್ರತಿಷ್ಠದ ಲೆಕ್ಕಡು ಹಸಿರು ಹೊರಕಾಣಿಕೆಗೆ ಸೇರಿದ ಒಂದು ಕಾರ್ಯ ಯಶಸ್ವಿ ಆಡು ಬ್ರಹ್ಮಕಲಶೋತ್ಸವ ನಾಯಕಡ ಆಡನ್ನು ದೇವರ ಪ್ರಾರ್ಥನೆ ಮಾಡ್ತಾರೆ. ತುಳುನಾಡದ ಬಾವುಟ ಸೂರ್ಯಚಂದ್ರದ ಬಾವುಟ ಒಟ್ಟು ಅರ್ಥದ ಪಂಡ ಸೂರ್ಯಚಂದ್ರ ಏಪ ಮುಟ್ಟು ಒಪ್ಪುಂಡು ಅಲ ಮುಟ್ಟ ತುಳುನಾಡು ಉಪ್ಪುಂಡು. ಈ ಸತ್ಯದ ನಾಡು ಧರ್ಮದ ನಾಡು ಧರ್ಮ ನೇರ ರಕ್ಷಣೆ ಮಲ್ಪೇರು ಪಂಡ ನಮ್ಮ ನಂಬುದು ಬೈದಿನ ದೈವ ಬೊಬ್ಬರಿಯ ದೈವಕ್ಕೆ ನಮಸ್ಕಾರ ಪಂದು ಪೂರ್ಯರೇಗ್ಲ ಎಡ್ಡಾಡು ಯಶಸ್ವಿ ಆಡು ಬ್ರಹ್ಮಕಲಶೋತ್ಸವ ಆಡೊಂದು ನಮ್ಮ ಬ್ರಹ್ಮಕಲಶೋತ್ಸವ ದಯ ಮಲ್ಪ ಪಂಡ ನಮ್ಮ ಅಲ್ಪ ದೇವಸ್ಥಾನಡು ದೈವಸ್ಥಾನಡು ದೇವರ ನಾಡು ದೈವನ ಶಕ್ತಿನೊಂದು ಸ್ಥಾಪನೆ ಮಂದುಪ್ಪ ಸಮಯ ಸಮಯಕ್ಕೆ ಬ್ರಹ್ಮಕಲಶೋತ್ಸವ ಮಂತುಂಡ ಆಯ್ತು ಒಂದು ಎನರ್ಜಿ ರಿಜನರೇಟ್ ಆದು ಇಡೀ ಗ್ರಾಮ ಅದು ಪೂರ್ಯರೇಗ್ಲ ಎಡ್ಡ ಹಾಕೊಂಡದ್ದು ನಮ್ಮ ಒಂದು ನಂಬಿಕೆ ಉಂಡು. ಐತ ಪ್ರಕಾರ ನಮ್ಮ ಮಂದ ಪೂರ್ಯರೇಗ್ಲ ಎಡ್ಡ ಆಡು ನೆಡ್ದನ್ ಪಂದು ಎನ್ನ ಪಾತ್ರನ್ನು ಮುಗಿಪಾವೆ. ಇಂದಿನ ಈ ಒಂದು ಹಸಿರು ಹೊರೆಕಾಣಿಕೆ ಮೆರವಣಿಗೆಯ ವಿದ್ಯುಕ್ತ ಚಾಲನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತಿಥಿ ಶುಭ ಹಾರೈಕೆಯ ಮಾತುಗಳನ್ನು ಆಡಿದಂತ ಉಜ್ವಲ್ ಗ್ರೂಪ್ ಆಫ್ ಉಡುಪಿ ಇದರ ನಿರ್ದೇಶಕರಾದಂಥ ಸನ್ಮಾನ್ಯ ಅಜಯ್ ಪಿ ಶೆಟ್ಟಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಮಣಿಪಾಲ ಮಾಹಿ ವಿಶ್ವವಿದ್ಯಾನಿಲಯದ ಎಸ್ಟೇಟ್ ಆಫೀಸರ್ ಅವರಾದಂಥ ಸನ್ಮಾನ್ಯ ಧಾರ್ಮಿಕ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆಗಳನ್ನು ನೀಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಬಾಲಕೃಷ್ಣ ಪ್ರಭುಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಿಗಾಗಿ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಆಗಮಿಸಿರುವ ಎಲ್ಲ ಗಣ್ಯರೇ, ಬೊಬ್ಬರಿಯ ದೈವಸ್ಥಾನ ಪರಾರಿ, ಇದು ನಾನು ಚಿಕ್ಕ ಬಾಲಕನಿರುವಾಗಲೇ ಕೇಳ್ಕೊಂಡಂಥ ಒಂದು ಬೊಬ್ಬರಿನ ಸ್ಥಾನ. ಯಾಕಂತ ಹೇಳಿದ್ರೆ ಆವಾಗ ಬೊಬ್ಬರಿಯ ಇದ್ದಿದ್ದು ಮರದಡಿಯಲ್ಲಿ, ಯಾವುದೋ ಒಂದು ಮರದಡಿಯಲ್ಲಿ. ಆಮೇಲೆ ನನಗೆ ಗೊತ್ತಿದ್ದಾಗೆ ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಹೋಗುವಾಗ ಅಮ್ಮಡೆ ಮರಕ್ಕೆ ಶಿಫ್ಟ್ ಆಯಿತು. ನನಗೆ ಗೊತ್ತಿದ್ದಾಗೆ ಅದು 3-4 ಕಡೆ ಶಿಫ್ಟ್ ಆಗಿ ಕೊನೆಗೆ ಅದಕ್ಕೆ ಒಂದು ಸ್ಥಾನ ಅಂತೇಳಿ ಹೇಳುವುದನ್ನು ಇವತ್ತು ಸತೀಶ್ ಪೂಜಾರಿ ಹಾಗೂ ನಮ್ಮ ಗುರುರಾಜ್ ಭಟ್ರು ಇವರ ಒಂದು ನಾಯಕತ್ವದಲ್ಲಿ ಅದನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಆ ದೈವಕ್ಕೆ ಅದೇನು ಆಸೆ ಇತ್ತೇನೋ ಇವರಿಂದ ಆಗಬೇಕು ಅಂತ ಇವರು ಮುಂದೆ ಬಂದು ಊರಿನವರೆಲ್ಲ ಸೇರಿಕೊಂಡು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಈ ಹಿಂದೆ ನಾವೆಲ್ಲರೂ ಕೂಡ ಕಾಡಿಗೆ ಹೋಗುವಾಗ ನಡ್ಕೊಂಡು ಹೋಗ್ತಾ ಇತ್ತು. ನಮಗೆ ಚಪ್ಪಲ್ ಹಾಕ್ತಿರ್ಲಿಲ್ಲ, ನಾವು ಚಪ್ಪಲ್ ಹಾಕದೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಅದೇ ರೀತಿ ನಮಗೆ ಯಾವುದೇ ಹಾವುಗಳು ಅಥವಾ ವಿಷಜಂತುಗಳು ಕಚ್ಚಿದ್ದೇವೆ ಅಂತ ಹೇಳೋ ಹೆದರಿಕೆ ಕೂಡ ಇರಲಿಲ್ಲ ಕಾಡಲ್ಲಿ. ಅದರ ನಂತರ ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳು ನಮ್ಮನ್ನು ಅಟ್ಯಾಕ್ ಮಾಡ್ತೇವೆ ಅಂತ ಹೇಳುವಂಥ ಹೆದರಿಕೆ ಕೂಡ ಇರಲಿಲ್ಲ. ಇದೆಲ್ಲ ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ, ಈ ದೈವಗಳು ನಮ್ಮನ್ನು ಕಾಯ್ತಾ ಇದ್ದವಂತೆ. ಈ ದೈವಗಳು ನಮ್ಮನ್ನು ಕಾದುಕೊಂಡು ನಮ್ಮನ್ನು ಮನೆಗೆ ಸೇರಿಸುವ ತನಕ ನಮ್ಮ ಹಿಂದೆ ಆ ದೈವಗಳು ಬರ್ತಾ ಇದ್ದವಂತೆ. ಇದು ಕಥೆಯಲ್ಲಿ ಬರ್ಕೊಂಡುಂಟು, ನೀವು ಎಷ್ಟು ಜನರು ಓದಿದ್ದೀರಿ ಗೊತ್ತಿಲ್ಲ. ಇದು ನಿಜವಾಗಿ ಬರ್ತಿದ್ದಾರೆ ಇದರ ಕಥೆ. 1-2-3 ದೈವಗಳ ಕಥೆಯಲ್ಲಿ ಇದು ಬಂದಿದೆ. ಇದರಲ್ಲಿ ಬೊಬ್ಬರಿಯ ಕೂಡ ಇದ್ದಾನೆ ಅಂತೇಳಿ ಹೇಳೋದು ಬಹಳ ಖುಷಿ. ಈ ಒಂದು ಇಡೀ ನಮ್ಮ ಪರಾರಿ ಗ್ರಾಮವನ್ನು ಕಾಯ್ತಾ ಇರುವಂಥ ಈ ಬೊಬ್ಬರಿಯ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ರಹ್ಮಕಲಾಶ ಆದಮೇಲೆ ಎಲ್ಲರಿಗೂ ಕೂಡ ಈ ಬೊಬ್ಬರಿಯ ಮತ್ತೆ ನಿಮ್ಮನ್ನೆಲ್ಲ ಕಾಯಲಿ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತರಲಿ ಅಂತೇಳಿ ಹೇಳ್ತಾ, ಈ ಬ್ರಹ್ಮ ಕಲಶೋತ್ಸವ ಕೂಡ ಬಹಳ ವಿದ್ಯುಕ್ತವಾಗಿ ವಿಜೃಂಭಣೆಯಿಂದ ಜರಗಲಿ ಅಂತೇಳಿ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.
ಗ್ರಾಮದೊಡೆಯ ಸಿದ್ದನಾಯಕ ದೇವರನ್ನು ಪ್ರಾರ್ಥಿಸುತ್ತಾ ಹಾಗೂ ವೇದಿಕೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಪರಹರಿ ಪದ್ಮರಿಯ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಈ ಹಸಿರು ಹೊರನಾಡಿಗೆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಈ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ನಡೀಲಿ, ಸಿದ್ದವಿನಾಯಕನ ಅನುಗ್ರಹದಿಂದ ಯಾವುದೇ ತೊಂದರೆಯನ್ನು ಆಗದೆ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾ, ಸುಮಾರು 25-30 ಫೀಟ್ ಅಡಿಯಲ್ಲಿದ್ದಂಥ ಬೊಬ್ಬರಿಯ ದೇವಸ್ಥಾನ ಗುಟ್ಟಿಯನ್ನು ನಮ್ಮ ಗುರುರಾಜ್ ಭಟ್ ಹಾಗೂ ಲಕ್ಷ್ಮೀಶ್ ಭಟ್ರವರ ನೇತೃತ್ವದಲ್ಲಿ ಒಳ್ಳೆಯ ಒಂದು ಸುಸಜ್ಜಿತವಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಶುರು ಮಾಡುವಾಗ ಗುರುರಾಜ್ ಭಟ್ರಿಗೆ ತುಂಬ ಹೆದರಿಕೆ ಇತ್ತು, ಏನು ಮಾಡಿದ್ರು ಯಾರು ಇಲ್ಲ ನಮ್ಮ ಒಟ್ಟಿಗೆ ಅಂತೇಳಿ. ಅದಕ್ಕೆ ಬೊಬ್ಬರಿನೇ ಅಂತ ಹೇಳಿ ಬೊಬ್ಬರಿನೇ ಒಂದು ಜನವನ್ನು ಕೊಟ್ಟಿದ್ದಾರೆ, ಸತೀಶ್ ರಾವ್ ಅಂತ. ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಿ ಒಳ್ಳೆ ಸಂಘಟನೆ ಮಾಡಿ ಸುಮಾರು 40 ಲಕ್ಷದ ಈ ಒಂದು ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಆ ಬೊಬ್ಬರಿನ ಅನುಗ್ರಹ ನಮ್ಮ ಮೇಲೆ ನಮ್ಮ ಮೇಲೆ ಎಲ್ಲ ಇರಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಈ ಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ತನ್ಮೂಲಕ ತನ್ನದೇ ಆದ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬಂದಿರುವಂತಹ ದೈವ ಸಾನ್ನಿಧ್ಯದ ವತಿಯಿಂದ ಈ ಊರಿನ ಸಮಸ್ತ ನಾಗರಿಕ ಬಂಧುಗಳ ವತಿಯಿಂದ ಅವರಿಗೊಂದು ಗೌರವಾರ್ಪಣೆಯನ್ನು ಮಾಡಬೇಕು. ಸತೀಶ್ ಪೂಜಾರಿ ಅವರ ಮತ್ತು ಗುರುರಾಜ್ ಭಟ್ರವರ ಒಂದು ಅಪೇಕ್ಷೆ, ಲಕ್ಷ್ಮೀಶ್ ಭಟ್ರವರ ಒಂದು ಅಪೇಕ್ಷೆ, ಒಂದು ಉನ್ನತ ಅಧಿಕಾರಿಗಳಾಗಿ ಈ ಒಂದು ಕಾರ್ಯಕ್ರಮ ಹಸಿರು ಹೊರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ತಾವುಗಳು ಬಂದಿದ್ದೀರಿ. ಸರ್, ತಮಗಿದು ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಈ ಊರಿನ ಸಮಸ್ತ ಭಕ್ತಾದಿಗಳ ಪರವಾಗಿ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಹರಿರಾಮ್ ಶಂಕರ್ ಸರ್ ಅವರು ಒಬ್ಬ ದಕ್ಷ ಅಧಿಕಾರಿಗಳು ಕೂಡ ಒಂದು ಇಂಥ ಕಾರ್ಯಕ್ರಮಕ್ಕೆ ಸತೀಶ್ ಪೂಜಾರಿ ಅವರು ಕೇಳಿಕೊಂಡಾಗ ಬಹಳ ಸಂತೋಷವಾಗಿ ಒಪ್ಪಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ 1-2 ಅತಿಥಿ ಶುಭಾರೈಕೆ ಮಾತುಗಳನ್ನು ಆಡಿ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಪುನಃ ತಾವುಗಳು ಈ ನಾಡಿನ ದೊಡ್ಡ ಅಧಿಕಾರಿ, ಪೊಲೀಸ್ ಅಧಿಕಾರಿಗಳಾಗುವಂತ ಯೋಗ ಭಾಗ್ಯ ಸುಯೋಗ ನಿಮ್ಮದಾಗಲಿ. 3 ಗ್ರಾಮದ ದೇವರುಗಳಲ್ಲಿ ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆಯನ್ನ ಮಾಡ್ತೇವೆ ಎನ್ನುವುದನ್ನು ಹೇಳ್ತಾ, ಇದೀಗ ಶ್ರೀಕಾಂತ್ ನಾಯ್ಕರವರಿದ್ದಾರೆ. ಬಹುಶಃ ಇವರು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಕೂಡ ನಮ್ಮ ಉಡುಪಿ ಜಿಲ್ಲೆಯ ಒಂದು ದಕ್ಷ ಅಧಿಕಾರಿ ಕೂಡ. ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೊಂದು ಗೌರವಾರ್ಪಣೆಯನ್ನ ಗುರುರಾಜ್ ಭಟ್ರವರು ಗೌರವದ ಶಲ್ಯವನ್ನು ಹೊದಿಸುವುದರೊಂದಿಗೆ, ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದರೊಂದಿಗೆ, ಅದೇ ರೀತಿ ಫಲವನ್ನ ಇರಿಸಿಕೊಂಡಿರುವಂತಹ ಹರಿವಾಣವನ್ನ ಕೈಯಲ್ಲಿ ಕೂಡ ಮಾಡುವುದರೊಂದಿಗೆ ಸನ್ಮಾನ್ಯ ಶ್ರೀಕಾಂತ್ ನಾಯ್ಕರವರಿಗೆ ಒಂದು ಗೌರವ ಸಮರ್ಪಣೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಜ್ವಲ್ ಡೆವಲಪರ್ಸ್ನ ನಿರ್ದೇಶಕರಾದಂತಹ ಧಾರ್ಮಿಕ ಚಿಂತಕರು, ಧಾರ್ಮಿಕ ಕ್ಷೇತ್ರಕ್ಕೆ ಗುರುರಾಜ್ ಭಟ್ರವರು, ಲಕ್ಷ್ಮೀಶ್ ಭಟ್ರವರು ಗೌರವದ ಶಲ್ಯ, ಅದೇ ರೀತಿ ಗುರುರಾಜ್ ಭಟ್ರವರು ಫಲವನ್ನ ಇರಿಸಿಕೊಂಡಂತಹ ಹರಿವಾಣ, ಅದೇ ರೀತಿ ಸತೀಶ್ ಪೂಜಾರಿ ಅವರು ಗೌರವ ಅಧ್ಯಕ್ಷರು ಸವಿ ನೆನಪಿನ ಸ್ಮರಣಿಕೆಯ ಗೌರವ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೀರ್ಣೋದ್ಧಾರ ಕಾರ್ಯದಲ್ಲಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಸತೀಶ್ ಪೂಜಾರಿ ಕೀಳಂಜಿಯವರು, ಬಹುಶಃ ಅವರ ಪರಿಕಲ್ಪನೆ ಅಡಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಗುರುರಾಜ್ ಭಟ್ರವರ ಮತ್ತು ಲಕ್ಷ್ಮೀಶ್ ಭಟ್ರವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ಪ್ರಶಾಂತ್ ಸುವರ್ಣ ಮಾಯಾಡಿ ಅವರಿಗೆ ಗೌರವಿಸಬೇಕು. ಮಹೇಶ್ ಕೋಟ್ಯಾನ್ರವರಿಗೆ ಗೌರವದ ಶಲ್ಯ ಮತ್ತು ಪ್ರೀತಿಯ ಪುಷ್ಪ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಮಹೇಶ್ ಕೋಟ್ಯಾನ್ರವರಿಗೆ, ಉಡುಪಿ ಜಿಲ್ಲೆಯ ತುಳುನಾಡು ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಅಧ್ಯಕ್ಷರು, ಸಾಮಾಜಿಕ ಹೋರಾಟಗಾರರು, ಈ ಭಾಗದ ಅನೇಕ ಜಲವಂತ ಸಮಸ್ಯೆಗಳಿಗೆ ತನ್ಮೂಲಕ ಗಟ್ಟಿ ಧ್ವನಿಯಾಗಿ ಬಂದಿರುವಂತಹ ಕ್ರಾಂತಿ ಡಿಸೋಜರವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮಗಿದು ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ಬಯಸಿಕೊಂಡಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಲಯ ಜನಜಾಗೃತಿ ಸಮಿತಿಯ ವಲಯಾಧ್ಯಕ್ಷರು ಉಪ್ಪೂರಿನ ರಾಜು ಪೂಜಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೀರಿ. ಮೆಚ್ಚಿಕೊಂಡು ಇದೀಗ
ಅದೇ ರೀತಿ ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನಳಿನಿ ಪ್ರದೀಪ್ ರಾವ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಇದೀಗ ಈ ಒಂದು ಹಸಿರು ಹೊರೆಕಾಣಿಕೆ ಮೆರವಣಿಗೆಗೆ ವಿದ್ಯುಕ್ತವಾದಂಥ ಚಾಲನೆ. ಈ ಭಾಗದಲ್ಲಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ಸರ್ವಕಾರ್ಯೇಷು ಸರ್ವದಾ ಸಹನಾ ಭವತು ಸಹನೋ ಸಹ ವೀರ್ಯಂ ಕರವಾಮಹೇ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಕನ್ನಡಾಭಿಮಾನಿಗಳಲ್ಲಿ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದೇವೆ. ಬೊಬ್ಬರಿಯ ದೈವ ಸಾನ್ನಿಧ್ಯದ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮಹಾನ್ನ ಸಂತರ್ಪಣೆಯ ಅಂಗವಾಗಿ ಭಕ್ತಾದಿಗಳು ಕೊಡಮಾಡಿದಂಥ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಮೂಲಕ ಅತ್ಯಂತ ಭಕ್ತಿ ಪ್ರಧಾನವಾಗಿ ಸಾನ್ನಿಧ್ಯಕ್ಕೆ ಕೊಂಡೊಯ್ತಕ್ಕಂಥ ಶೇಖರ್ IAS ಇವರು ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಅನಂತ ಧನ್ಯವಾದಗಳನ್ನು ಈ ಮೂಲಕ ನಾವು ಸಲ್ಲಿಸಿಕೊಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದೊಂದು ತಂಡಗಳ ಯಾದಿಯನ್ನು ಮಾಡಿಕೊಳ್ಳಲಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕಾಗಿ ತಮ್ಮನ್ನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಮ್ಮೇ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಕಾರ್ಯಕ್ರಮ ಮೆರವಣಿಗೆಗೆ ಸಂಪದ ಕ್ರಿಯೆಯಲ್ಲಿ ಆಭಾವವನ್ನು ತೆಗೆದುಕೊಂಡು ಸಂಪದ ಕ್ರಿಯೆಯಲ್ಲಿ ತೆಗೆದುಕೊಂಡು ಸಾನ್ನಿಧ್ಯಕ್ಕೆ ಸೇರತಕ್ಕಂಥ ಕಾರ್ಯಕ್ರಮ.
ಆನಂದಿಸುತ್ತ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ
ದೇವಸ್ಥಾನದ ಬರಹರಿಯ ತಾಲೂಕು ಅತ್ಯಂತ ಕಾರಣಿಕ ದೈವಸ್ಥಾನಗಳಲ್ಲಿ ಒಂದಾದಂತಹ ಬರಹರಿಯ ಸ್ವರ್ಣ ನದಿಯ ದಂಡೆಯಲ್ಲಿ ನೆಲೆಯಾಗಿರುವಂತಹ ಭಕ್ತರ ತಮ್ಮ ಕಾರ್ಪಣ್ಯಗಳನ್ನ ಪ್ರಾರ್ಥನೆಗಳನ್ನ ಈಡೇರಿಸತಕ್ಕಂತಹ ಪರಮ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ನವ ನವೀನವಾಗಿ ಜೀರ್ಣೋದ್ಧಾರಗೊಂಡು ಭವ್ಯ ದಿವ್ಯವಾಗಿ ಭಕ್ತರನ್ನ ಉದ್ಧಾರಕ್ಕಾಗಿ ನೆಲೆಯಾಗಿದೆ. ಭವ್ಯವಾಗಿರ್ತಕ್ಕಂಥ ಹರಿಕೆ ಹರ ಕಾಣಿಕೆ ದೈವಗಳ
ಪವಿತ್ರವಾಗಿರ್ತಕ್ಕಂತಹ ಸ್ವರ್ಣ ನದಿಯ ದಂಡೆಯಲ್ಲಿ ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಂತಹ ಪರಾರಿಯ ಒಬ್ಬರಿಯ ನಮ್ಮೆಲ್ಲರ ಕಷ್ಟಗಳನ್ನ ನಿವಾರಿಸಿ ಇಷ್ಟಾರ್ಥವನ್ನ ನೀಡುವಂತಹ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರ ತಮ್ಮೆಲ್ಲರ ವಿಶೇಷವಾದಂತಹ ಪಾಲ್ಗೊಳ್ಳುವಿಕೆಯೊಂದಿಗೆ ನವನವೀನವಾಗಿ ಜೀರ್ಣೋದ್ಧಾರಗೊಂಡು ಇಂದು ಭವಿಷ್ಯತ್ತಿಗೆ ಒಂದು ವಿಶೇಷವಾದ ನೆರವೇರ್ತಾ ಇದೆ. ಆತ್ಮೀಯ ಭಗವದ್ಭಕ್ತರೇ, ಸಂಜೆಯ ಹೊತ್ತಿನಲ್ಲಿ ಎಲ್ಲ ಹಸಿರು ಹೊರೆ ಕಾಣಿಕೆ ವಾಹನಗಳು ಅಡುಗೆ ಚಪ್ಪರದತ್ತ ಸಾಗಿಕೊಡಬೇಕು. ಶ್ರೀ ದೇವರ ಪರಿಕರಗಳು, ಪೂಜಾ ಪರಿಕರಗಳು ದೈವಸ್ಥಾನದ ಎದುರು ಭಾಗಕ್ಕೆ ಆಗಮಿಸಿಕೊಂಡು ಎಲ್ಲ ಭಗವದ್ಭಕ್ತರು ಚಪ್ಪರದ ಒಳಭಾಗಕ್ಕೆ ಸಾಗಿಕೊಳ್ಬೇಕು. ಹಸಿರು ಹೊರೆ ಕಾಣಿಕೆಯೊಂದಿಗೆ ಸಾಗಿಕೊಂಡಂತ ಎಲ್ಲ ನಮ್ಮ ಭಗವದ್ಭಕ್ತರು ಹಸಿರು ಹೊರೆ ಕಾಣಿಕೆಯನ್ನು ಸಮರ್ಪಿಸಿಕೊಂಡಂತಹ